ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನದ ವಿಡಿಯೋದಲ್ಲಿ ಕಾರ್ತಿಕ ಮಾಸ ಆರಂಭ ಯಾವಾಗ, ಸ್ನಾನದ ಮಹತ್ವ, ದೀಪದಾನದ ಮಹತ್ವ, ದೀಪ ಹಚ್ಚುವ ಕ್ರಮ ಮತ್ತು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನಮಗೆ ಕಾರ್ತಿಕ ಮಾಸ ಆರಂಭ ಆಗೋದು ಅಕ್ಟೋಬರ್ 17ನೇ ತಾರೀಕು ಗುರುವಾರ 10ನೇ ತಿಂಗಳು 2024ನೇ ಇಸ್ವಿ ಸೀಗಿ ಹುಣ್ಣಿಮೆ ಅಂತ ಬರುತ್ತೆ. ಶುಕ್ಲ ಪಕ್ಷದಲ್ಲಿ ಅಂದರೆ ಅಶ್ವಿನ ಮಾಸ ಶುಕ್ಲ ಪಕ್ಷದಲ್ಲಿ ನಮಗೆ ಶುರುವಾಗುತ್ತೆ. ಸಮಾಪ್ತಿ ಆಗೋದು 15ನೇ ತಾರೀಕು 11ನೇ ತಿಂಗಳು ಅಂದರೆ ನವೆಂಬರ್ 2024 ಗೌರಿ ಹುಣ್ಣಿಮೆಯವರೆಗೂ ಕೂಡ ನಮಗೆ ಈ ಕಾರ್ತಿಕ ಮಾಸ ಶುಕ್ಲ ಪಕ್ಷ ಅಂದರೆ 1 ತಿಂಗಳವರೆಗೂ ಶುಕ್ಲ ಪಕ್ಷ ನಮಗೆ ಸಿಗುತ್ತೆ. ಈ ಪಕ್ಷದಲ್ಲಿ ನಮಗೆ ಕಾರ್ತಿಕ ಮಾಸ ಆರಂಭ ಆಗುತ್ತೆ. ಈ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ತುಂಬ ಪ್ರಿಯವಾದಂತಹ ಮಾಸ. ಕಾರಣವೇನೆಂದರೆ ನಾವು ಎಲ್ಲ ಕಡೆ ದೀಪವನ್ನು ದೇವಾಲಯಗಳಲ್ಲಿರ್ಬೋದು, ಮನೆ ಮುಂಬಾಗಿಲಿಗಿರ್ಬೋದು, ಹೊಸ್ತಿಲಿಗಿರ್ಬೋದು ಅಥವಾ ತುಳಸಿ ಕಟ್ಟೆಗಿರ್ಬೋದು ಹೆಚ್ಚೆಚ್ಚು ದೀಪವನ್ನು ಬೆಳಗಿಸೋದ್ರಿಂದ ನಮ್ಮಲ್ಲಿರುವಂತಹ ಅಜ್ಞಾನ ತೊಳೆದು ಹೋಗಿ ಜ್ಞಾನವನ್ನು ತುಂಬುವಂತಹ ಶಕ್ತಿ ಈ ಕಾರ್ತಿಕ ಮಾಸಕ್ಕೆ ಇದೆ ಅಂತ ಹೇಳ್ತಾರೆ. ಅಂದರೆ ವರ್ಷದಲ್ಲಿ ಒಂದು ಸಾರಿ ಕಾರ್ತಿಕ ಮಾಸದಲ್ಲಿ ಕೃತಿಕಾ ನಕ್ಷತ್ರ ಬರುತ್ತದಂತೆ ಈ ಒಂದು ತಿಂಗಳವರೆಗೂ. ಆ ಟೈಮಲ್ಲಿ ನಾವು ಅಂದರೆ ನಕ್ಷತ್ರ ಮೂಡೋದಕ್ಕಿಂತ ಮುಂಚೆ, ಬೆಳಿಗ್ಗೆ ನಕ್ಷತ್ರ ಮೂಡೋದಕ್ಕಿಂತ ಮುಂಚೆ ಮತ್ತು ಸಂಜೆ ನಕ್ಷತ್ರ ಮೂಡೋದಕ್ಕಿಂತ ಮುಂಚೆ ದೇವರ ಮುಂದೆ, ಮನೆಯ ದೇವರ ಮುಂದೆ, ಹೊಸ್ತಿಲ ಮುಂದೆ, ತುಳಸಿ ಮುಂದೆ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ತೊಡೆದು ಹಾಕಿ ಸುಖ ಸಮೃದ್ಧಿ ಶಾಂತಿ ಮನೆಗೆ ತುಂಬುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ 1 ತಿಂಗಳ ಪರ್ಯಂತ ನೀವು ದೀಪವನ್ನು ಬೆಳೆಸೋದ್ರಿಂದ ಬಹಳ ಶ್ರೇಷ್ಠ. ಇನ್ನು ಸ್ನಾನಕ್ಕೆ ಅಂದರೆ ಸ್ನಾನದ ಮಹತ್ವ, ಕಾರ್ತಿಕ ಮಾಸದಲ್ಲಿ ನಕ್ಷತ್ರಗಳು ಇರುವ ಹಾಗೇನೆ ನಾವು ನದಿಯಲ್ಲಿ ಅಂದರೆ ಈ ತಿಂಗಳಲ್ಲಿ 1 ಬಾರಿ ಆದರೂ ನಾವು ನದಿಯಲ್ಲಿ ಸ್ನಾನ ಮಾಡಿಕೊಂಡು ಅರ್ಘ್ಯವನ್ನು ಕೊಟ್ಟು ದೇವಾಲಯಕ್ಕೆ ದರ್ಶನ ಮಾಡ್ಕೊಂಬಂದರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಆಗೋದಿಲ್ಲ ಅನ್ನೋರು 1 ತಿಂಗಳ ಪರ್ಯಂತ, ನಾನು ಹೇಳಿದ್ನಲ್ಲ ಅಕ್ಟೋಬರ್ 17ರಿಂದ ನವೆಂಬರ್ 15ರವರೆಗೂ 1 ತಿಂಗಳು ಅಂದರೆ ಈ ಹುಣ್ಣಿಮೆಯಿಂದ ನೆಕ್ಸ್ಟ್ ಬರುವ ಹುಣ್ಣಿಮೆ ನವೆಂಬರಲ್ಲಿ ಬರುತ್ತಲ್ವ ಹುಣ್ಣಿಮೆ, ಅಲ್ಲಿವರೆಗೂ ಕೂಡ ನೀವು ಮನೆಯಲ್ಲೇ ನಕ್ಷತ್ರ ಇರುವ ಹಾಗೇನೆ ಸಂಕಲ್ಪ ಮಾಡಿಕೊಂಡು, ನಕ್ಷತ್ರಗಳು ಆಕಾಶದಲ್ಲಿ ಇರಬೇಕು, ಆ ಟೈಮಲ್ಲಿ ಸಂಕಲ್ಪ ಮಾಡಿಕೊಂಡು 1 ಬಾರಿ ಅರ್ಘ್ಯ ಕೊಟ್ಟು ಮತ್ತು ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ಅನ್ನೋ ಮಂತ್ರವನ್ನು ಹೇಳ್ಕೊಂತ ನೀವು ಸ್ನಾನ ಮಾಡ್ಕೊಂಬಂದು ನಂತರ ಇನ್ನೂ 2 ಬಾರಿ ಅರ್ಘ್ಯವನ್ನು ಕೊಟ್ಟು ನಂತರ ಮನೆ ದೇವರಿಗೆ, ಕುಲದೇವರಿಗೆ, ಹೊಸ್ತಿಲ ಮುಂದೆ, ತುಳಸಿ ಕಟ್ಟೆಯ ಮುಂದೆ ದೀಪವನ್ನು ಬೆಳಗಿಸೋದ್ರಿಂದ ನೈವೇದ್ಯಕ್ಕೆ ನೀವು ಸಕ್ಕರೆ, ಬೆಲ್ಲ, ನೀವು ಬಾಳೆಹಣ್ಣು, ಹಾಲು ಏನಾದರೂ ಮಾಡ್ಬೋದು. ದೀಪಕ್ಕೆ ಬೆಳಗೋದ್ರಿಂದ ಬಹಳ ಒಳ್ಳೆಯದು. ಮತ್ತು ಆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಅರ್ಘ್ಯ ಕೊಡೋದ್ರಿಂದ ಅಂದರೆ ಈ ತಿಂಗಳಲ್ಲಿ 1 ಬಾರಿ ಆದರೂ ನೀವು ಅರ್ಘ್ಯ ಕೊಡೋದ್ರಿಂದ ಬಹಳ ಶ್ರೇಷ್ಠ. ಎಷ್ಟೋ ವರ್ಷಗಳಿಂದ ಎಷ್ಟೋ ಕಾಲಗಳಲ್ಲಿ ಮಾಡಿದಂತಹ ಪಾಪಗಳೆಲ್ಲ ತೊಳೆದು ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ರೀತಿ ಕೂಡ ಮಾಡಬಹುದು. ಇನ್ನು ನಮಗೆ ನದಿಯಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ಅನ್ನೋರು, ಅಂದರೆ 1 ತಿಂಗಳ ಪರ್ಯಂತ ಮಾಡೋಕ್ಕಾಗೋದಿಲ್ಲ ಅನ್ನೋರು, ನೀವು ಮನೆಯಲ್ಲೇ ಕೂಡ ನೀವು ನದಿ ಸ್ನಾನವನ್ನು ಮಾಡೋ ಹಾಗೆಯೇ ಅಲ್ಲೂ ಕೂಡ ಮನೆಯಲ್ಲೂ ಮಾಡೋರು ಅಷ್ಟೇ. ನೀವು ಸಂಕಲ್ಪ 1 ಬಾರಿ ಅರ್ಘ್ಯ ಮಂತ್ರ ಹೇಳ್ಕೊಂಡು ಸ್ನಾನ ಮಾಡಿಕೊಂಡು ನಂತರ 2 ಬಾರಿ ಅರ್ಘ್ಯ ಕೊಟ್ಟು ನಂತರ ಬಂದು ಕುಲದೇವರಿಗೆ, ಮನೆ ದೇವರಿಗೆ ದೀಪವನ್ನು ಹಚ್ಚಿ ನೀವು ನೈವೇದ್ಯವನ್ನು, ಸಕ್ಕರೆ ನೈವೇದ್ಯವನ್ನು ಮಾಡಿ ಒಂದು ಸ್ತೋತ್ರ ಬರುತ್ತೆ ಕಾರ್ತಿಕ ಮಾಸದಲ್ಲಿ, ಅದನ್ನು ಕೂಡ ನೀವು ಬೆಳಗಿಸ್ಬೋದು. ಇನ್ನು ಸಂಜೆ ಸ್ನಾನ ಮಾಡಬೇಕಂತ ಕೇಳಿದ್ದೀರಾ? ಬೇಡ, ಬೆಳಗ್ಗೆ ಮಾಡಿರ್ತೀರಲ್ವ, ಮತ್ತೆ ಸಂಜೆ ಏನು ಮಾಡೋದು ಬೇಡ. ಸಂಜೆ ಕೈಕಾಲು ಮುಖ ತೊಳ್ಕೊಂಡು ಮನೆಯೆಲ್ಲ ಕ್ಲೀನ್ ಶುಭ್ರ ಮಾಡಿಕೊಂಡು ಕೈಕಾಲು ಮುಖ ತೊಳ್ಕೊಂಡು ನೀವು ಮನೆ ಮುಂಬಾಗಿಲಿಗೆ ಮತ್ತು ತುಳಸಿ ಕಟ್ಟೆಯ ಮುಂದೆ ಮನೆ ದೇವರಿಗೆ ಇಷ್ಟು ದೀಪವನ್ನು ಹಚ್ಚಿದ್ರೆ ಸಾಕು. ಇನ್ನು ವಿಷ್ಣು ಸಹಸ್ರನಾಮ ಪಾರಾಯಣನೋ ಅಥವಾ ಲಲಿತಾ ಸಹಸ್ರನಾಮ ಪಾರಾಯಣ ನಿಮಗೆ ಹೇಳಲಿಕ್ಕೆ ಬರೋಲ್ಲ ಅನ್ನೋರು ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಮಾಡಬಹುದು. ಇನ್ನು ತಂಬಿಟ್ಟಿನ ದೀಪವನ್ನು ಹಚ್ಬೋದಾ, ಅಕ್ಕಿಟ್ಟಿನ ದೀಪವನ್ನು ಹಚ್ಬೋದಾ ಅಂತ ಕೇಳಿದ್ದೀರಾ? ಖಂಡಿತವಾಗ್ಲೂ ಹಚ್ಬೋದು. ಇದನ್ನು ಹಚ್ಚಿದ ಮೇಲೆ ನೀವು ಈಶ್ವರ ದೇವಸ್ಥಾನದಲ್ಲಿ ಹೋಗಿ ಹಚ್ಚಿ ಅಲ್ಲೇ ಬೆಳಗ್ಗೆ ಅಲ್ಲೇ ಇಟ್ಟು ಬಂದರೆ ಬಹಳ ಶ್ರೇಷ್ಠ. ಮನೆಗಿಂತನೂ ನೀವು ಸ್ನಾನ ಮಾಡ್ಕೊಂಡ್ಮೇಲೆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬೆಳಗಿಟ್ಟು ಅಲ್ಲೇ ಇಟ್ಟು ಬಂದರೆ ಇನ್ನೂ ಒಳ್ಳೆಯದು. ತಂಬಿಟ್ಟಿರ್ಬೋದು, ಅಕ್ಕಿಟ್ಟಿನ ಆರತಿ ಇರ್ಬೋದು. ಹಾಗಾಗಿ ಈ ರೀತಿ ಕೂಡ ನೀವು ಮಾಡ್ಬೋದು. ನೀವು ಎಷ್ಟು ದೀಪಗಳನ್ನು ಬೆಳಗಿಸ್ತೀರೋ ಅಥವಾ ಎಷ್ಟು ದೀಪಗಳನ್ನು ನೀವು ದಾನ ಮಾಡ್ತೀರೋ ಅಷ್ಟು ಶ್ರೇಷ್ಠ. ಇನ್ನು ಯಾವ ಲೋಹದ ದೀಪವನ್ನು ದಾನ ಮಾಡಬೇಕು ಅಂತ ಕೇಳಿದ್ದೀರಾ? ಸ್ಟೀಲ್ ದೀಪ ಬೇಡ, ಅದ್ರಲ್ಲಿ ಕಬ್ಬಿಣಾಂಶ ಇರೋದ್ರಿಂದ ಆ ಸ್ಟೀಲ್ ದೀಪ ಬೇಡ. ಮಣ್ಣಿನಲ್ಲಿ ದೀಪವನ್ನು ಮಾಡ್ಬೋದು, ಹಿತ್ತಾಳೆ ದೀಪವನ್ನು ಮಾಡ್ಬೋದು, ಕಂಚಿನ ದೀಪವನ್ನು ಮಾಡ್ಬೋದು. ಅಥವಾ ನಿಮ್ಮಲ್ಲಿ ಹೆಚ್ಚು ಅನುಕೂಲಸ್ಥರಾಗಿದ್ದೀರಾ, ಶ್ರೀಮಂತರಿದ್ದೀರಾ ಅಂದರೆ ಬೆಳ್ಳಿ ದೀಪವನ್ನು ಕೂಡ ನೀವು ದಾನ ಮಾಡ್ಬೋದು. ನೀವು ಯಾವುದೇ ದೀಪವನ್ನು ದಾನ ಮಾಡಿದ್ರೂ ಕೂಡ ಅದನ್ನು ಮೊದಲು ಪರ್ಚೇಸ್ ಮಾಡಿದ ಮೇಲೆ ತೊಗೊಂಬಂದು ಅದನ್ನು ವಾಶ್ ಮಾಡಿ, ಅಂದರೆ ಅರಿಶಿಣದ ನೀರಿನಲ್ಲಿ ವಾಶ್ ಮಾಡಿ ನಂತರ ಅದು ನೀರೆಲ್ಲ ಡ್ರೈ ಆದಮೇಲೆ ಒರೆಸ್ಬಿಟ್ಟು ಅದಕ್ಕೆ ದೀಪದ ತುಂಬ ತುಪ್ಪ,
ಶೇಂಗಾ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಇಷ್ಟನ್ನು ಹಾಕ್ಬಿಟ್ಟು, ಅಂದರೆ ಮೂರನ್ನು ಮಿಕ್ಸ್ ಮಾಡಬೇಡಿ, ಸಪ್ರೇಟಾಗಿ. ತುಪ್ಪ ಹಾಕಿದ್ರೆ 2 ದೀಪಕ್ಕೂ ಕೂಡ ತುಪ್ಪನೇ ಹಾಕಬೇಕು. ಜೋಡಿ ದೀಪನೇ ನೀವು ದಾನ ಕೊಡಬೇಕು ಅಥವಾ ಜೋಡಿ ದೀಪನೇ ನೀವು ಬೆಳಗಿಸ್ಬೇಕಾಗುತ್ತೆ. ಹಾಕ್ಬಿಟ್ಟು ಅದಕ್ಕೆ ಜೋಡು ಬತ್ತಿಗಳನ್ನು ಹಾಕಿ, ಕೆಲವು ಕಡೆ ದೀಪ ಹಚ್ಚಿ ದಾನ ಮಾಡ್ತೀರಾ, ಅಂದರೆ ದೀಪವನ್ನು ಪೂಜೆ ಮಾಡಿ ಹಚ್ಚಿ ದಾನ ಮಾಡ್ತೀರಾ. ಕೆಲವು ಕಡೆ ದೀಪವನ್ನು ಹಚ್ಚದಲ್ಲೇ ದಾನ ಮಾಡ್ತೀರಾ. ಕೆಲವು ಕಡೆ ದೇವಸ್ಥಾನಗಳಲ್ಲಿ ದೀಪಗಳನ್ನು ತೆಗೊತಾರೆ. ಕೆಲವು ಕಡೆ ಮನೆಯಲ್ಲಿ ಕರೆಸ್ಬಿಟ್ಟು ಮುತ್ತೈದೆಯರನ್ನು ದೀಪವನ್ನು ದಾನ ಮಾಡ್ತಾರೆ, ಅವು ಕೂಡ ಮಾಡಬಹುದು. ಕೆಲವು ಕಡೆ ತೊಗೊಳ್ಳುವಂತಹ ಪದ್ಧತಿ ಇರೋದಿಲ್ಲ, ನಮಗೆ ಬೇಡ ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ನೀವೇನು ಮಾಡಿ, ಹೊಸದಾಗಿ ತಂದಂತಹ ಮಣ್ಣಿನ ದೀಪಕ್ಕೆ ವಾಶ್ ಮಾಡಿ, ಅರ್ಶಿಣ ನೀರಲ್ಲಿ ವಾಶ್ ಮಾಡಿ, ಅದಕ್ಕೆ ನೀರೆಲ್ಲ ಡ್ರೈ ಆದಮೇಲೆ ತುಪ್ಪವನ್ನು ಹಾಕಿ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ, ಈ 3 ಹರಳೆಣ್ಣೆ ಬೇಡ ದಯವಿಟ್ಟು, ಹರಳೆಣ್ಣೆನ ಹಾಕಬೇಡಿ. ಈ 3 ಎಣ್ಣೆಗಳನ್ನು ಹಾಕ್ಬಿಟ್ಟು, ಅಂದರೆ 3ರಲ್ಲಿ ಯಾವುದಾದ್ರೂ ಒಂದನ್ನು ಬಳಸಬೇಕು. 2 ದೀಪಕ್ಕೂ ಒಂದೇ ಥರ ಎಣ್ಣೆಯನ್ನು ಬಳಸಬೇಕು. ಜೋಡು ಬತ್ತಿಗಳನ್ನು ಹಾಕಿ ಅಲ್ಲಿ ದೇವಸ್ಥಾನದ ಮುಂದೆ, ಅಂದರೆ ಈ ಸೋಮವಾರ ಈಶ್ವರನ ದೇವಸ್ಥಾನ, ಮಂಗಳವಾರ ದುರ್ಗೆ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ಬುಧವಾರ ರಾಮನ ದೇವಸ್ಥಾನ, ಗುರುವಾರ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಶುಕ್ರವಾರಗಳಲ್ಲಿ ದೇವಿ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಶನಿವಾರ ಆಂಜನೇಯ, ಶನೀಶ್ವರ, ಈಶ್ವರ, ಈ ರೀತಿ ದೇವಸ್ಥಾನಗಳಿಗೆ ಹೋಗಿ ಅಥವಾ ರಾಮನ ದೇವಸ್ಥಾನ ಹೋಗ್ಬಿಟ್ಟು ಅಲ್ಲಿ ದೀಪವನ್ನು ಹಚ್ಚಿ ದೇವರಿಗೆ ಪ್ರಾಂಗಣದಲ್ಲಿ ಒಳಗಡೆ, ಅಂದರೆ ಗರ್ಭಗುಡಿ ಇರುತ್ತಲ್ಲ, ಅಲ್ಲಿ ಹೋಗಿ ಬೆಳಗಿ ಅಲ್ಲೇ ಇಟ್ಟು ಬರಬೇಡಿ. ದೇವಸ್ಥಾನ ಫುಲ್ ಕಪ್ಪಾಗ್ಬಿಡುತ್ತೆ ಆ ಹೊಗೆಗೆ. ಅದನ್ನು ತೊಗೊಂಬಂದು ನಂದಿ ಕಂಬ ಅಂತ ಇರುತ್ತೆ ನೋಡಿ ದೇವಸ್ಥಾನ ಮುಂಭಾಗ, ಅಲ್ಲಿ ನೀವು ಇಟ್ಟು ಬರಬಹುದು. ಈ ಒಂದು ಪದ್ಧತಿಯನ್ನು ನೀವು ಮಾಡ್ಕೋಬಹುದು. ಹೊಸ ದೀಪವನ್ನು ತಗೊಂಡೋದ್ರೆ ನೀವು ಒಂದ್ಸಾರಿ ಇಟ್ಟು ಬಂದ ದೀಪವನ್ನು ಮತ್ತೆ ಅವರು ಬೆಳಗಿಸ್ತಾ ಹೋಗ್ತಾರೆ. ಅಂದರೆ ಕಾರ್ತಿಕ ಮಾಸ ಮುಗಿಯೋವರೆಗೂ ಕೂಡ ನೀವು ನಿಮ್ಮ ದೀಪವನ್ನೇ ಅವ್ರು ಬಳಸ್ಕೊಳೋದ್ರಿಂದ ಅದು ದಾನ ಕೊಟ್ಟಿದ್ದು ಕೂಡ ಹೆಚ್ಚು ಫಲ ಸಿಗುತ್ತೆ. ನಿಮ್ಮ ದೀಪವನ್ನು ಬಳಸ್ಕೊಂಡು ಅವರು ದೀಪವನ್ನು ಬೆಳಗಿಸೋದ್ರಿಂದ. ಇನ್ನು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಯಾವಾಗ ಹಚ್ಚಬೇಕು, ನೀವು ಬೆಳಗ್ಗೆನಾದರೂ ಹಚ್ಬೋದು, ಟೈಮ್ ಇಲ್ಲ ಅನ್ನೋರು ಸಂಜೆನಾದರೂ ಹಚ್ಬೋದು. ವಿಷ್ಣು ಸಹಸ್ರನಾಮವನ್ನು ನೀವು ಪಾರಾಯಣ ಮಾಡಿಕೊಂಡು ಈ ಬೆಟ್ಟದ ನೆಲ್ಲಿ ದೀಪವನ್ನು ಹಚ್ಚೋದ್ರಿಂದ ಲಕ್ಷ್ಮಿ ತುಂಬ ಬೇಗ ಪ್ರಸನ್ನಳಾಗ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ವಿಷ್ಣು ದೇವಸ್ಥಾನಕ್ಕೆ, ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬೋದು. ಆಗಲ್ಲ ಅನ್ನೋರು ಮನೆಯಲ್ಲೇ ಕೂಡ ನೀವು ಹಚ್ಚಿ ಬೆಳಗ್ಬೋದು. ಇನ್ನು ಅದು ಅಕ್ಕಿಯಲ್ಲಿ ಇಡ್ಬೋದು ಅಂತ ಕೇಳಿದರೆ ಅಕ್ಕಿನಲ್ಲಾರು ಇಡ್ಬೋದು, ಅಥವಾ ಚಿಕ್ಕದು ಮಣ್ಣಿನ ದೀಪ ಬರುತ್ತೆ ನೋಡಿ, ಅದ್ರ ಒಳಗಡೆ ನೀವು ಇದನ್ನು ಮೇಲ್ಭಾಗವನ್ನು ಕಟ್ ಮಾಡಿ ಅದ್ರ ಮೇಲೆ ತುಪ್ಪದ ಬತ್ತಿಯನ್ನು ನೆನೆಸ್ಬಿಟ್ಟು ಹಚ್ಚಿ ಇಡೋದ್ರಿಂದನೂ ಕೂಡ ಅದು ಗ್ರಿಪ್ಪಾಗಿ ಕೂರುತ್ತೆ. ಅಥವಾ ಅಕ್ಕಿ ಇಡ್ತೀವಿ ಅಂದರೆ ಅಕ್ಕಿನಾರು ಇಟ್ಟು ಮಾಡ್ಬೋದು. ಈ ಸಂಜೆ ಟೈಮಲ್ಲಿ ನೀವು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ನೆಮ್ಮದಿ, ಶಾಂತಿ, ವೈಮನಸತ್ವ ಇವೆಲ್ಲ ನಿವಾರಣೆ ಆಗಿ ಮನೆಯಲ್ಲಿ ಶಾಂತಿ, ನೆಮ್ಮದಿ ಸಿಗುತ್ತೆ. ಮತ್ತು ಜಗಳಗಳು ಏನಾದರೂ ಇದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಎಷ್ಟೋ ದಿನಗಳ ಸಾಲ ಕೊಟ್ಟಿರ್ತೀರ, ಅದು ವಾಪಸ್ ಕೊಟ್ಟಿರಲ್ಲ, ಅಥವಾ ನಿಮಗೆ ನೀವು ತೊಗೊಂಡಿರೋ ಸಾಲವನ್ನು ತೀರಿಸ್ಲಿಕ್ಕೆ ಆಗ್ತಿರಲ್ಲ, ಅಂಥದ್ದು ಎಲ್ಲ ಕೂಡ ನಿವಾರಣೆ ಆಗಲಿಕ್ಕೆ ಈ ಬೆಟ್ಟದ ನೆಲ್ಲಿಕಾಯಿ ದೀಪ ಬಹಳ ಶ್ರೇಯಸ್ಕರ ಅಂತ ಹೇಳ್ತಾರೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಎಲೆ ಮೇಲೆ ಇಡೋರಾದರೆ ನೀವು ಕೆಳಗಡೆ ಒಂದು ಪ್ಲೇಟನ್ನು ಇಟ್ಟು ನಂತರ ನೀವು ದೀಪವನ್ನು ಬೆಳಗಿಸ್ಬೋದು. ಇನ್ನು ಲಕ್ಷ್ಮೀ ದೇವಸ್ಥಾನ, ವಿಷ್ಣು ದೇವಸ್ಥಾನಕ್ಕೆ ಹೋಗಿ ನೀವು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚೋದ್ರಿಂದ ಅಥವಾ ಗಣಪತಿಗೆ ನೀವು ಹಚ್ಚಿ ಅಲ್ಲೇ ಬಿಟ್ಟು ಬರೋದ್ರಿಂದನೂ ಏನು ತೊಂದರೆ ಇಲ್ಲ, ಒಳ್ಳೆಯದೇ. ಏಕೆಂದರೆ ನೀವು ದೀಪವನ್ನು ಅಲ್ಲಿ ಬಿಟ್ಟು ಬರೋದ್ರಿಂದ ಇದನ್ನು ಮತ್ತೆ ಬಳಸ್ಲಿಕ್ಕೆ ಬರಲ್ಲ. ಅದರಲ್ಲಿರುವಂತಹ ಪಕ್ಷಿಗಳಿರ್ಬೋದು ಅಥವಾ ಇರುವೆಗಳು ಅದನ್ನೆಲ್ಲ ತಿನ್ನೋದ್ರಿಂದ ನೀವು ಮಾಡಿದಂತಹ ದಾನದ ಫಲ ಹೆಚ್ಚಾಗುತ್ತೆ. ಈ ರೀತಿ ಬೆಳ್ಳಿ ನೀಲಾಂಜನದಲ್ಲಿ ತುಪ್ಪವನ್ನು ಹಾಕಿ 1 ತಿಂಗಳು ನೀವು ಆದಷ್ಟು ಪ್ರಯತ್ನಪಟ್ಟು ತುಪ್ಪದ ದೀಪವನ್ನು ಹಚ್ಚಿ ಬಹಳನೇ ಒಳ್ಳೆಯದು, ತುಂಬಾ ಒಳ್ಳೆಯದು. ಮನೆಯಲ್ಲಿ ಧನಕನಕ ಇರ್ಬೋದು, ಸುಖ, ಶಾಂತಿ, ನೆಮ್ಮದಿ, ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಆಗೋಲ್ಲ ಅನ್ನೋರು ಕೊಬ್ಬರಿ ಎಣ್ಣೆ ದೀಪನೂ ಕೂಡ ನೀವು ಬಳಸ್ಬೋದು. ಈ ರೀತಿ ಮಾಡ್ತಾ ಬನ್ನಿ. ಒಮ್ಮೆ ನೀವು ಅಂದರೆ ನೀವು ಅಂಗಡಿಯಲ್ಲಿ ಪರ್ಚೇಸ್ ಮಾಡೋದಕ್ಕಿಂತನೂ ಮನೆಯಲ್ಲೇ ನೀವು ಸ್ವಲ್ಪ ಟೈಮ್ ಮಾಡಿಕೊಂಡು, ಟೈಮ್ ಇಲ್ಲ ಅನ್ನೋರು ಟಿ ವಿ ನೋಡ್ತಾನೋ, ಸೀರಿಯಲ್ ನೋಡ್ತಾನೋ, ಅಥವಾ ನೀವೇ ಬೇರೆ ಏನಾದ್ರು ಚಾನಲ್ ನೋಡ್ಕೊತ ಮಾಡ್ತಿರಲ್ವ, ಅಥವಾ ಮಾತಾಡ್ಕೊತನೋ ನೀವು ತುಪ್ಪದ ಬತ್ತಿನ ನೀವೇ ನಿಮ್ಮ ಕೈಯಿಂದ ಮಾಡಿ ಅದನ್ನು ಬಳಸೋದ್ರಿಂದ ನಿಮ್ಮ ಒಂದು ಶ್ರಮಕ್ಕೆ ನಿಜವಾಗ್ಲೂ ಖಂಡಿತವಾಗ್ಲೂ ತಕ್ಕ ಫಲ ಸಿಗುತ್ತೆ ಅಂತ ಹೇಳ್ತೀವಿ. ಇನ್ನು ಕಾರ್ತಿಕೇಯ ಬತ್ತಿಯನ್ನು ಯಾವ ರೀತಿ ಮಾಡೋದು ಅಂತ ಕೇಳಿದ್ರೆ, ನೆಕ್ಸ್ಟ್ ಬರುವಂತಹ ವಿಡಿಯೋಗಳಲ್ಲಿ ನಾನು ಕಾರ್ತಿಕೇಯ ಬತ್ತಿಯನ್ನು, ಅಂದರೆ ಕಾರ್ತಿಕ ಮಾಸದಲ್ಲಿ ಹಚ್ಚುವಂತಹ ದೀಪದ ಬತ್ತಿಯನ್ನು ಯಾವ ರೀತಿ ಮಾಡೋದು ಅಂತ ಕೇಳಿದ್ರಲ್ಲ, ಅದನ್ನು ನಾನು ಮಾಡಿ ತೋರಿಸ್ತೇನೆ. ಇನ್ನು ದೇವಸ್ಥಾನಗಳಲ್ಲಿ ನಿಮ್ಮ ಮನೆಯಲ್ಲಿ ಟೈಮ್ ಇಲ್ಲ, ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅಂತ ಕೇಳಿದಿರ ಅಂಥವರು ಎಲ್ಲ ಕಡೆ ಕಾರ್ತಿಕ ಮಾಸದಲ್ಲಿ ದೇವಸ್ಥಾನಗಳಲ್ಲಿ ದೀಪವನ್ನು ಬೆಳಗಿಸ್ತಾರೆ. ಅಲ್ಲಿಗೂ ಕೂಡ ನೀವು ಹೊಸ ದೀಪಗಳನ್ನು, ಎಣ್ಣೆಗಳನ್ನು ಅಥವಾ ಬತ್ತಿಗಳನ್ನು ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಅಂದರೆ ನೀವೇ ಹೋಗಿ ಅಲ್ಲಿ ಹಚ್ಚಿ ದೀಪವನ್ನು ಬೆಳಗಿಸ್ಬಿಟ್ಟು ಅಲ್ಲಿ ದೇವರ ಮುಂದೆ ಇಟ್ಟು ಬನ್ನಿ. ಇಲ್ಲ ನಿಮ್ಮ ಕೈಯಲ್ಲಿ ಯಥಾಶಕ್ತಿ 2 ದೀಪ, ಒಂಟಿ ದೀಪ ಕೊಡಬಾರ್ದು, 2, 4, 6, 8 ಈ ರೀತಿ ದೀಪಗಳನ್ನು ದಾನ ಅಂದರೆ ಅಲ್ಲಿ ಇಟ್ಬಿಟ್ಟು ದೀಪ ಬೆಳಗಿಸ್ಬಿಟ್ಟು ನೀವು ಬಂದರೆ ಅದನ್ನು ನೆಕ್ಸ್ಟ್ ಡೇಗಳಲ್ಲಿ ಅವರು ಯೂಸ್ ಮಾಡ್ಕೊಂತಾರಲ್ಲ, ಇದು ಕೂಡ ನಿಮಗೆ ಒಂದು ದೀಪವನ್ನು ಬೆಳಗಿಸ್ತಾ ಹೋದ್ರಿಂದ ಬಹಳ ಒಂದು ಮನೆಯಲ್ಲಿ ಅನುಕೂಲ, ನೆಮ್ಮದಿ, ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ಕೂಡ ಕಾರ್ತಿಕ ಮಾಸದಲ್ಲಿ ನಾವು ಮಾಡುವಂತಹ
ಪೂಜೆ ಇರ್ಬೋದು ಮತ್ತು ದೀಪದಾನ ಇರ್ಬೋದು ಅಥವಾ ಯಾವ ಎಣ್ಣೆ ಹಾಕಬೇಕು ಅಂತ ಕೇಳಿದ್ರಲ್ಲಿ ಇಷ್ಟು ಪ್ರಶ್ನೆಗಳು ಕೂಡ ನಾನು ಉತ್ತರ ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಆದಷ್ಟು ವಿಡಿಯೋನ ಹೆಚ್ಚು ಶೇರ್ ಮಾಡಿ, ಪುಟ್ಟದಾಗಿ ಒಂದು ಲೈಕ್ ಮಾಡಿ. ಧನ್ಯವಾದಗಳು.